ಜೊತೆ ಆಟ ಮಾಡುತ್ತಿದ್ದೆ. ತಕ್ಷಣವೇ ಮಕ್ಕಳೇ ಶಿಷ್ಯ ಎಂದು ದೀರ್ಘವಾದ ಧ್ವನಿ ಕೇಳಿತು. ಅಮ್ಮ, ಹೆತ್ತ ತಾಯಿಯ ಕರುಳಿನ ಕರೆಯೆಂದು ಆಲಿಸಿ ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿ ಓಡೋಡಿಕೊಂಡು ಬಂದೆ. ಸರಿ, ಯಾಕೆ ತಾಯಿಯ ಕಣ್ಣೀರು? ಕಷ್ಟ ಬಂತು ಮಗನೇ. ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಬಂದು ನಿನ್ನ ಮುಖವನ್ನು ನೋಡ್ತೇನೆ. ತಲೆಯನ್ನು ಧಾರಾಕಾರವಾಗಿ ಕಡಿಲಿಸ್ತಾ ಇದ್ದೆ. ಇದನ್ನೆಲ್ಲ ನೋಡುವಾಗ ನಮ್ಮ ಪುರದಲ್ಲಿ ಯಾವುದೋ ಒಂದು ದುರ್ಘಟನೆ ನೋಡಿದೆ. ನಿನ್ನ ಕಣ್ಣೀರಿಗೆ ಯಾರಮ್ಮ ಕಾರಣ? ಅಲ್ಲ, ಅವರಿಗೆ ಸರಿಯಾದ ಶಿಕ್ಷೆಯನ್ನು ಮುದ್ದು ಕಂದ ಕಂದ ನಿನ್ನ ಕಂದ ಬಂದಿದ್ದಾಳೆ. ಧೈರ್ಯದಿಂದ ಹೇಳಮ್ಮ. ಹೌದಮ್ಮ. ಯಾಕಮ್ಮ ಈ ರೀತಿಯಾಗಿ ದುಃಖಿಸ್ತಾ ಇದ್ರು ಕೇಳ್ತೀನಿ ಕುಮಾರ. ನಿಜ ತಾಯಿ. ಕಣ್ಣೀರ ಕತ್ತಿರು ಹೇಗಿರುತ್ತಮ್ಮ? ಏನಾಯಿತಮ್ಮ? ಕುಮಾರ. ಯಾಕೆ ತಾಯಿ? ಸ್ವಲ್ಪ ಹಿಂದೆ ನಿನ್ನೆ ತಂದೆ ನಾಲ್ಕು ವಿಚಾರ ನಿಮಗೆ ನನಗೆ ತಿಳಿದ ವಿಚಾರ ಕುಮಾರ. ನಾಲ್ಕು ಇಂದ್ರಾಜಿ ಸಮರಚಂದ್ರಲ್ಲ ಓಡಿಸಿ ಸುರ ಕತ್ತಿಗೆಯನ್ನು ಸ್ವಾಧೀನ ಮಾಡಿಕೊಂಡು ಬರ್ತೇನೆ ಮಗನೇ. ಹೋಗುವ ಜೊತೆಯಲ್ಲಿ ನಿನ್ನ ಗೆಳೆಯರ ಜೊತೆಯಲ್ಲಿ ಆಟವನ್ನು ಆಡುತ್ತಾ ಇರು ಎಂದು ಹೇಳಿ ಹೋದವರು. ಅಮ್ಮ, ಅಪ್ಪ ಕಾಣುವುದಿಲ್ಲ. ಯಾವ ಕಡೆ ಪ್ರಯಾಣ? ಮಗನೇ, ನಮಗೆ ಕೊಟ್ಟಂತಹ ಮಾತಿನಂತೆ ಮುಕ್ಕೋಟಿ ಕತ್ತಿಗೆಯನ್ನು ಸ್ವಾಧೀನ ಪಡೆದ ಕಂದ. ದೇವಲೋಕ ನಮ್ಮ ಸ್ವಾಧೀನವಾಯಿತು. ಹೌದು ಮಗನೇ. ಹಾಗೇ ಸ್ವರ್ಗ, ಮರ್ತ್ಯ, ಪಾತಾಳ ಎಂಬ ಮೂರು ಲೋಕ ನಮ್ಮ ಸ್ವಾಧೀನವಾಯಿತು. ಹಾಗಾದರೆ ಮೂರು ಲೋಕದ ಒಡೆತನ ನಮ್ಮ ಕೈಯಲ್ಲಿದೆ. ಆದರೂ ಮೂರು ಲೋಕದ ಒಡೆತಿಯಾಗಿದ್ದೀನಿ ನಿಜ ಅಮ್ಮ. ಮಗನೇ,
ಮತ್ತೆ ಯಾಕೆಮ್ಮ ಸಂತೋಷದ ವಿಚಾರ ಆಗಬೇಕಿತ್ತು. ಆ, ತಲೆಯನ್ನು ತಗ್ಗಿಸಿ ಆ. ಧಾರಾಕಾರವಾಗಿ ಕಣಿಸಬೇಕಾದರೆ ಏನಮ್ಮ ಇದೆಲ್ಲ? ಮಗನೇ, ಸಂತೋಷದ ವಿಚಾರ ಹೌದು ಮಗನೇ. ಶಾಶ್ವತವಾಗಿರುವ ಪಾಲಿಕೆ ದೊರಕದೆ ಹೋಯ್ತು ಕುಮಾರ. ಅದು ಯಾಕೆಮ್ಮ? ಯುದ್ಧದಲ್ಲಿ ಸೋತಂತ ಸುರಪ್ಪ ಏನು ಮಾಡಿದ? ಮೋಸ ವಂಚನೆಯಿಂದಾಗಿ ನಿನ್ನ ತಂದೆಯನ್ನು ನನ್ನ ತಂದೆಯನ್ನು ನಿನ್ನ ತಂದೆಯನ್ನು ವಂಚನೆಯಿಂದ ನಿನ್ನ ತಂದೆಯನ್ನು ಸ್ವರ್ಗದಲ್ಲಿ ಹೌದು ಕಂದ, ನನ್ನ ತಂದೆ ಹೇಳಿದ್ದಾರೆ. ನಿಜ ಮಗನೇ. ಅಮ್ಮ ಆ ಯಾರಿದ್ದಾರಮ್ಮ ಇನ್ನು ನಮಗೆ ಕತೆ? ನಿನಗೆ ನಾನಿಲ್ವ ಮಗನೇ? ತಾಯೇ, ಆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ನಿಜ. ಈ ರೀತಿ ಅಳುತ್ತಾ ನಿಂತರೆ ಆ ಸತ್ತಂತ ನನ್ನ ತಂದೆ ಮರಳಿ ಬರ್ತಾರೆಯೇ? ಬರಲಾರರು. ಇಲ್ಲಮ್ಮ, ಆ ಯೋಚನೆ ಮಾಡಬೇಡ. ಸರಿ. ಕಣ್ಣೀರು ಹಾಕಕೂಡದು. ಆ ನನ್ನ ತಂದೆಯನ್ನು ಕೊಂದಂತ ಇಂದ್ರಾದಿ ದೇವತೆಗಳನ್ನು ನಾನು ಬರ್ತೀನಿ. ನನ್ನ ಪಾಣಿಕಾತ ನಿರ್ಲಕ್ಷ್ಯವೇ. ಸರಿ. ಯಕ್ಷ ಲೋಕವನ್ನು ಸೇರುವಂತ ಸಂದರ್ಭದಲ್ಲಿ ಯಕ್ಷನ ಪಕ್ಷವನ್ನು ಸೇರಿಕೊಂಡು ತ್ರಿಯಕ್ಷನ ಬರಲಿ ಬಂದ್ರೆ ಆತನೇ ಮೂರನೇ ಕಣ್ಣಿನಿಂದ ಬೆವರು ಜಲವನ್ನು ಇರಿಸದಿದ್ದರೆ ನಿನ್ನ ಮಗನೇ ನಾನಲ್ಲ. ಏನಮ್ಮ ಅನಿಮಿಷರ ಗೆಲ್ಲಬಹುದು ನಿನಗೆ ಸಮರದಿ ಘನತರದ ಕೆಲಸ ಅಲ್ಲದರಗ ವರಜನ ಬರುವ ಕೃತಜ್ಞದಿ ಅನವರತವು ಸುಮನ ಪಕ್ಷ ನಿನಗೆ ಒಂದು 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 ವಿಧಿಯವರಗಳನ್ನು ಪಡೆದು ತನಯ ನಾಡಿದ ನುಡಿಗೆ ಮಾಲಿನೇ
ನಿನ್ನ ಮಾತನ್ನು ಕೇಳುವಾಗ ಹ್ಮ್. ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ ಕಂದ. ನಿನಗೆ ಸಂತೋಷ, ನನಗೆ ಅಮೃತ ಪ್ರೋಕ್ಷಣೆ ಮಾಡಿದಾಗಾಯ್ತು. ಹಾ. ಒಂದು ತಾಯಿಗೆ 10 ಮಕ್ಕಳು ಯಾಕೆ? ಸರಿ. ನಿನ್ನಾಗೆ ವೀರ ಧೀರಂತ ಒಬ್ಬ ಮಗಿದ್ರೆ ಸಾಕು, ಆ ತಾಯಿಯ ಜೀವನ ಸಾರ್ಥಕವಾಗುವುದಕ್ಕೆ ಸಾಧ್ಯವುಂಟು. ಹಾ. ಅಮ್ಮ ನನಗೊಂದು ಆಜ್ಞೆ ನೀಡು. ಸರಿ. ನೇರವಾಗಿ ಸುರಲೋಕವನ್ನು ಸೇರುತ್ತೇನೆ. ಹೌದಮ್ಮ. ಆ ದೇವತೆಗಳ ಗುಟ್ಟಡಗಿಸ್ತೇನೆ. ಒಬ್ಬರನ್ನು ಇಡುವುದಿಲ್ಲ. ಒಂದು ಲೋಕವಲ್ಲ ಮಗನೇ, ಮತ್ತೆ 3 ಲೋಕವನ್ನು ಗೆಲ್ಲುವಂತ ಶಕ್ತಿ ಸಾಮರ್ಥ್ಯ ನಿನ್ನ ತೋಳ್ಹಡಕವಾಗಿದೆ ಕಂದ. ಮತ್ತೆ ಯಾಕಮ್ಮ ಕಾಲಾವಕಾಶ? ನೀನು ಸಾಮಾನ್ಯದವನೇ, ಹ್ಮ್. ಮಹಾಬಲ ನಿಂತಿದ್ದಾನೆ. ಮಹಾಬಲ. ಹೌದಮ್ಮ, ಅದು ಹೌದು. ಆದ್ರೆ ಒಂದು ವಿಚಾರ, ಹಾ. ದೇವತೆಗಳನ್ನು ಪಡೆಯುವುದಕ್ಕಾಗಿ ಬರ್ತಾನೆ. ಯಾರಲ್ಲ? ಕಪಟ ನಾಟಕ ಸೂತ್ರಧಾರಿ ಹರೇ ಮಗನೇ. ಏನು ಮಾಡ್ಬೇಕಂದು ತೀರ್ಮಾನ ಮಾಡಿದಿ? ಅವರು ಏನಾದ್ರೂ ಕುತಂತ್ರವನ್ನು ಮಾಡ್ತಾನೆ. ಅದಕ್ಕೆ ನೀನು ಮಾಡಬೇಕಾದ ಕರ್ತವ್ಯ ಒಂದೇ. ಯಾವುದು? ನೇರವಾಗಿ ಕಾಡನ್ನು ಸೇರಬೇಕು ಮಗನೇ. ಕಾಡಿಗೆ ಹೋಗಬೇಕು. ಯಾಕೆ ಗೊತ್ತೇ? ಬ್ರಹ್ಮದೇವರಿಗೂ ತಪಸ್ಸನ್ನು ಮಾಡಬೇಕು. ಬೇಕಾದಂತ ವರವನ್ನು ಪಡೆದ ಜೊತೆಯಲ್ಲಿ ಅಜಯವನ್ನೇ ಸಂಪಾದನೆ ಮಾಡುತ್ತಾ ವರವನ್ನು ಪಡೆದುಕೊಂಡು ಬಂದಂತಾದ್ರೆ ನಿನ್ನನ್ನು ಬಗ್ಗುಪಡಿಸಕ್ಕೆ ಯಾರೂ ಸಾಧ್ಯವಿಲ್ಲ ಕುಮಾರ. ಈ ಕಾರ್ಯವನ್ನು ಮಾಡೋದಕ್ಕಾಗಿ ಕತ್ತಲೆ ಕವಿದಂತ ಕಾಂತಾರವನ್ನು ಪ್ರವೇಶ ಮಾಡ ಮಗನೇ. ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಮುದ್ದು? ಅಮ್ಮ, ನಿನ್ನ ಮಾತನ್ನು ಕೇಳುವಾಗ ಸ್ವಲ್ಪ ಯೋಚನೆ ಮಾಡಬೇಕಾದಿತ್ತು. ಹೌದಾ? ಯಾಕೆಂದರೆ ಯಾಕೆ? ಒಂದು ಕಡೆಯಲ್ಲಿ ಸಿಟ್ಟೆಂಬ ಉಕ್ಕೇರುತ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಬೇಸರವಾಗುತ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಸಂತೋಷವಾಗುತ್ತಾ ಇದೆ. ಹೌದಾ ಮಗನೇ? ಯಾಕೆಂದರೆ ಯಾಕೆ? ಬೇಸರ ನಿನ್ನನ್ನು ಬಿಟ್ಟು ನಾನು ಹೋಗ್ಬೇಕಲ್ಲ ಅಂತ. ಇಷ್ಟದವರೆಗಿತ್ತು ನೀನಲ್ಲ. ಆಮೇಲೆ ಸಿಟ್ಟು, ಯಾಕೆ ಮಗನೇ? ನನ್ನ ತಂದೆಯನ್ನು ಕೊಂದಿದ್ದಾನಲ್ಲ ಅಂತ ಸೇಡು ತೀರಿಸಬೇಕೆಂಬಂತ ಸಂತೋಷ. ಯಾಕೆಂದರೆ ಎಲ್ಲ ಬಂದವರನ್ನೆಲ್ಲರನ್ನು ಸತೆ ಪಡೆಯುತ್ತಾ ಮುಂದುವರಿಯುತ್ತಾ ಇದ್ದೇನೆ ನಾನು. ಹೌದು ಅಮ್ಮ ಮಗನೇ, ಕಾರ್ಯ ಸಾಧನಕ್ಕಾಗಿ ಮುಂದೆ ತೆರಳಬೇಕೇ? ಹೌದು ಕಂದ. ತಾಯೇ, ನಾನು ಬರುವಾಗ ಬರೇ ಹೊಟ್ಟೆಯಲ್ಲಿದ್ದೇನೆ, ಏನು ಕೊಡ್ಲಿಲ್ಲ ನೀನು. ಮಗನೇ, ಯಾವತ್ತು ಹತ್ತಿರಕ್ಕೆ ಬರುವಾಗ ನಗುಮುಖನಾಗಿ ಮುದ್ದಿಸ್ತೇನೆ, ತಿನ್ನುವುದಕ್ಕೇನಾದ್ರೂ ಕೊಡ್ತಾ ಇದ್ದೆ. ಹೌದು. ಇಂದು ಕಣ್ಣೀರ ಕಥೆಯನ್ನೇ ಬಿತ್ತರಿಸಿ ನಿನ್ನ ಮನಸ್ಸನ್ನು ಹೆಚ್ಚಿಬಿಟ್ಟೆ ಕುಮಾರ. ತಿನ್ನುವುದಕ್ಕೇಳಬೇಕಮ್ಮ, ನಾನೇ ಕೈಯಾರೆ ಗುಣಪಡಿಸ್ತೇನೆ. ಬೇಡಮ್ಮ. ಯಾಕೆ ಕಂದ? ಯಾಕೆಂದರೆ ಕಾರ್ಯ ಸಾಧನೆಗಾಗಿ ಮುಂದೆ ತೆರಳುತ್ತಾ ಇದೆ. ನಿಜ. ಸಾಧನೆ ಆಗಬೇಕಾ? ಓ, ಬರೇ ಹೊಟ್ಟೆಯಲ್ಲಿ ಹೋಗ್ಬೇಕಂತೆ. ನನ್ನ ಮಗನು ತಿಳಿದುಕೊಂಡಿದ್ದೀನಿ ನೀನು. ಹೌದಮ್ಮ. ಆದ್ದರಿಂದ ಯೋಚನೆ ಮಾಡಬೇಡ. ಸರಿ. ಕಣ್ಣೀರು ಹಾಕ ಕೂಡದು. ನಾನು ಹೋದ ನಂತರ ಒಂದು ಮೂಲೆಯಲ್ಲಿ ಇದ್ದು ಕಣ್ಣೀರು ಹಾಕ ಕೂಡದು. ಇಲ್ಲ ಮುದ್ದು. ಸಂತೋಷದಿಂದ ನನ್ನನ್ನು ಕಳಿಸು. ನನ್ನ ದಾರಿ ನಿರೀಕ್ಷೆಯಲ್ಲಿ ಇರು. ನಾನು ಬರುವಾಗ ಎಲ್ಲ ತಯಾರು ಮಾಡಿ. ಆಯ್ತು ಮಗನೇ. ಕಾಳಿಗಾಗಿ ಹೊರಟು ಬರೇ ಕೈಯಲ್ಲಿ ಹೊರಬಾರದು ಮಗನೇ. ನಿನ್ನ ರಕ್ಷಣೆಗೆ ಬೇಕಾಗಿ ಇದು ನಿನ್ನ ಅಪ್ಪನ ಪಟ್ಟದ ಕತ್ತಿ ಮಗನೇ. ಮಗನಿಗೆ ಬಂತಲ್ಲ, ಇವತ್ತಾದ್ರೂ ಬಂತಲ್ಲಮ್ಮ. ಆದಿತು, ನಿನ್ನ ನಿರೀಕ್ಷೆ ಇರ್ತೀನಿ ಮಗನೇ. ಹೋಗ್ಕಂದ ಶುಭವಾಗಲಿ, ತ್ರೇಯಸ್ಸಾಗಲಿ ಕಂದ, ತ್ರೇಯಸ್. ನಡೆದಂತಹ ವಿಚಾರವನ್ನು ಅಮ್ಮನಲ್ಲಿ ಹೇಳಿದೆ. ಆ ಹೊತ್ತೇಳಿ ಯಾರು ಬರುವುದು ನೋಡುವ. ಒಳ ಪ್ರವೇಶ ಮಾಡಿ ಬರ್ಬೋದಲ್ಲ? ಎಲ್ಲರೂ ನಮಸ್ಕಾರ ಮಾಡಿದ್ದೇನೆ. ನೀವು ಯಾರು? ನಿಮ್ಮ ಪುರ ಯಾವುದು? ನಿಮ್ಮ ಹೆಸರೇನು? ಇಷ್ಟು ಮಂದಿಯನ್ನೆಲ್ಲ ಕೂಡಿಕೊಂಡು ಶೋಣಿತಾಪುರಕ್ಕೆ ಬರಬೇಕಾದರೆ ಕಾರಣ ಬೇಕಲ್ಲ. ಎಲ್ಲ ವಿಚಾರವನ್ನು ಹೇಳಿ. Ah
ಮಕ್ಕಳೇ ಎಂದು ಶೋಣಿತದಲ್ಲಿದ್ದವರು ನಾವು. ನಿನ್ನ ಹೆಸರೇಕೆ? ಶಂಕಾಸುರ. ಇವರೆಲ್ಲರೂ ಎಲ್ಲರನ್ನೂ ಕೂಡಿಕೊಂಡು ಶೋಣಿತಾಪುರಕ್ಕೆ ಬರ್ಬೇಕಾದ್ರೆ ಕಾರಣ ಬೇಕಲ್ಲ? ಕಾರಣ ಉಂಟಯ್ಯ. ಯಾವುದಯ್ಯ ಹೇಳೋ? ನಮ್ಮದಂತ ಶೋಣಿತ ಮನವನ್ನು ವಿಸ್ತರಿಸಬೇಕೆಂಬ ಆಶೆಯಿಂದ ನೇರವಾಗಿ ಸ್ವರ್ಗಲೋಕದ ಮೇಲೆ ನಾಡಿಟ್ಟೆವು. ದೂರದಲ್ಲಿ ದೇವತೆಗಳನ್ನು ಸೋಲಿಸಿದೆವು. ಆದರೆ ಸೋತಂತ ಇಂದ್ರ ಸುಮ್ಮನೆ ಕೂರಲಿಲ್ಲ. ಏನು ಮಾಡಿದ? ನೇರವಾಗಿ ವೈಕುಂಠಕ್ಕೆ ಹೋದ ಹರಿಯ ಬಳಿಗೆ. ಏನು ಮಾಡಿದ? ಕಾಳಗಕ್ಕೆ ಅವನೇ ಬಂದಿದ್ದಾನೆ ಎನ್ನುವಾಗ ಯೋಚನೆಯನ್ನು ಮಾಡಿದ್ದು. ಸರಿ, ಆಟ ಬರಲಿಲ್ಲ. ಮತ್ತೆ ಕಳುಹಿಸಿದ ಚಕ್ರ. ಏನಾಯ್ತು? ಚಕ್ರದ ಘಾತಕ್ಕೆ ಅಂಗಾಂಗವನ್ನು ಕಳೆದುಕೊಂಡವರು ನಾವಾಗಿದ್ದೇವೆ. ಇಷ್ಟರವರೆಗೆ ಎಲ್ಲಿತ್ತೀರಯ್ಯ? ಗಿರಿ ಕಾರಣದಲ್ಲಿ ಅಲೆಯುತ್ತಾ ಇದ್ದೆವು. ಆಮೇಲೆ ಹೊಸ ವರ್ತಮಾನವೊಂದು ಕೇಳಿತ್ತು. ಯಾವುದಯ್ಯ? ತಾಪರದಲ್ಲಿ ಮಾಲಿನಿಗೆ ಮಗನಾಗಿ ನೀನು ಹುಟ್ಟಿದಿ ಎನ್ನುವ ಹಾಗೆ ಮರಳಿ ನಾಕವನ್ನು ಪಡೆಯಬೇಕೆನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ನಿನ್ನಲ್ಲಿಗೆ ಬಂದಿದ್ದೇವೆ. ಅಷ್ಟೇಯ? ಎಂತದು ಅಷ್ಟೇಯ? ತಾತ್ಸಾರ ಮಾಡಬೇಡ. ನಿನ್ನ ಅಪ್ಪನನ್ನು ಮೋಸದಿಂದ ಕೊಲ್ಲಿಸಿದ್ದಾರೆ. ವಜ್ರಾಯುಧ ಮಾಡಿದುಕೊಂಡು ಬಂದೆಯ ಸಮರಕ್ಕೆ. ಹೌದು, ನೀನು ಬಂದ ತಳಸಾಯಿತು. ಏನು? ಈ ಹಿಂದೆ ನನ್ನ ತಂದೆಯಾದ ವಿದ್ಯುನ್ಮಾನಿ ಸ್ವರ್ಗಕ್ಕೆ ದಾಳಿ ಮಾಡಿ ನಿಮ್ಮೆಲ್ಲರನ್ನು ಸೋಲಿಸಿ ಸುರಗತ್ತಿಗೆಯನ್ನು ಸ್ವಾಧೀನ ಮಾಡಿಕೊಂಡಿದ್ದಾರಂತೆ. ಆ ಸಂದರ್ಭದಲ್ಲಿ ನಿಮ್ಮ ಪಕ್ಷವನ್ನು ಸೇರಿಕೊಂಡು ಯಕ್ಷ ಕಾಡಿ ಯುದ್ಧವನ್ನು ಮಾಡಿ ನನ್ನ ತಂದೆಯನ್ನು ಕೊಂದಿದ್ದಾನಂತೆ. ಹಾಗೆಯನ್ನು ತೀರಿಸಕ್ಕಾಗಿ ಅವರ ಮಗ ಮಾಲಿನಿಯ ಸುಕುಮಾರ ಮಹಿಷ ಅರಸನೇ ಮಾಲಿನಿಯ ಮಗನೇ
ಹೌದು. ಏನೋ ಬ್ರಹ್ಮದೇವನನ್ನು ತಪಸ್ಸುಲಕ ಮೆಚ್ಚಿಸಿದೆಯಾ? ಹೌದು. ಬೇಕಾದ ವರವನ್ನೆಲ್ಲ ಪಡೆದುಕೊಂಡೆಯಾ? ನಿಜ. ಅಂದು ಓಡಿ ಹೋದಂತ ಶಂಕದುರ್ಗಾದಿ ಕೂಡಿಕೊಂಡೆಯಾ? ಬಂದಿದ್ದೆ. ದೇವಲೋಕಕ್ಕೆ ಪ್ರವೇಶ ಮಾಡಿದೆಯಾ? ದಾಳಿ ಮಾಡಿದ್ದೆ. ದೇವತೆಗಳು ಸದ ಬಡಿದೆಯಾ? ಬಡಿದಿದ್ದೆ. ನನ್ನಲ್ಲಿ ಇದಕ್ಕೆ ಬಂದು ನಿತ್ತೆಯಾ? ಹೌದು. ಮಹಿಷ, ಏನೋ ನಿನ್ನ ಅಪ್ಪನನ್ನು ಕೊಂದಂತ ಸೇಡನು ತೀರಿಸಕ್ಕೆ ನೀನು ಬಂದಿದ್ದೆ. ಅವರ ಜೊತೆಲಿ ನೀನು ಬಾ. ಮೂರು ಲೋಕ ನಮ್ಮ ಸ್ವಾಧೀನವಾಯ್ತು. ನೇರವಾಗಿ ಭೂಲೋಕವನ್ನು ಸೇರಿಕೊಳ್ಳಿ. ಯಾಕೆಂತ ಕೇಳಿದ್ಯಾ? ಭೂಲೋಕಕ್ಕೆ ಹೋಗುದಂದ್ರೆ ಹೋಗುದೇ. ಯಾಕ ಹೆಚ್ಚುಗಳು ಮಾಡ್ತಾರೆ ಬ್ರಾಹ್ಮಣರು. ಯಾಕವನ್ನು ನೆಲೆಸಿ ಕಡ್ಕದಲ್ಲಿ ತಲೆಯನ್ನು ಕಾಡಿ ಇಚ್ಛೆ ಬಂದಾಗೆ ನಡೆದುಕೊಂಡು ಬೇಕಾದಾಗ ಕರೆಸಿಕೊಳ್ತಾರೆ. ಸೂರ್ಯಚಂದ್ರರು ನಮಗಾದರೂ ಸರಿ. ನೀವು ಚಲಿಸಬೇಕಾದರೆ ನನ್ನ ಆಜ್ಞೆ ಬೇಕು. ನನ್ನ ಆಜ್ಞೆಯನ್ನು ಮೀರಿ ನಡೆದರೆ ಇಂದ್ರನ ಗತಿ. ಇದೆಲ್ಲ ಯಾಕೆ ತಿಳಿದೆ? ಯಾರು ಒಬ್ಬಲಾಗೆ ನಾಳೆ ಶುಭವಾಯಿನಾಗಿ ಬರ್ತಾ ಇದ್ದಾರೆ. ಉತ್ತಮದ ರಥಮಣಿಯರೇ ನಡೆಯುತ್ತಾರೆ.
ಕಾಳಿ ಕೇಸರಿಯನ್ನು ಏರಿಕೊಂಡು ಈ ಕಡೆ ಬರ್ತಾ ಇದ್ದಿ. ಬಂದಿದ್ದೇನೆ. ಯಾಕೆ ಬಂದೆ? ಯಾಕೆ ನನ್ನವರಾದ ಈ ರೀತಿಯಾಗಿ ಗರ್ಜಿಸುತ್ತಾ ಮುಂದರಿಯಬೇಕಾದರೆ ನನಗೆ ಮತ್ತು ನಿನಗೆ ಪೂರ್ವ ದೇಶ ಏನಿದೆ ಅಳಗೆ ನಿನ್ನ ಕಣ್ಮಂದಂತೆ ಸಾಮಾನ್ಯದವಲ್ಲ. ನನ್ನ ಸ್ವಾಧೀನ ಈ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಬೇರೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿ ಸಮಾನ. ನಿನ್ನ ವಿಚಾರಕ್ಕೆ ಅರಿತೆ ಬಂದವಳು ಏನೆಂದು ವಿಧಿಯಿಂದ ವರವನ್ನು ಪಡೆದೆಯಾ? ಹೌದು. 3 ಲೋಕವನ್ನು ಸ್ವಾಧೀನಪಡಿಸಿದೆಯಾ? ನಿಜ. ಸಜ್ಜನರನ್ನು ಪೊರೆಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತ ನಾನೇ ಮೃಗವಾಹಿನಿಯಾಗಿ ಬಂದಿದ್ದೇನೆ. ಸಾರಿ ಹೇಳುತ್ತಾ ಇದ್ದೇನೆ. ಯಾವುದು ಸುರ ಸಂಪದವನ್ನು ದೇವತೆಗಳಿಗೆ ಶರಣಾಗು. ಶರಣಾಗುವುದಿಲ್ಲ. ಜಾಗ್ರತೆ. ಸೂರರ ಪಕ್ಷವನ್ನು ಸೇರಿಕೊಂಡು ಬಂದೆಯಾ? ಅದಕ್ಕೂ ಆಸೆ ಇದ್ದಾರೆ. ಆಯ್ತು, ಕೆಲ ಕಿರಿಸು ಕೇಸರನ್ನು ಕಾಡಿಗೆ ಕಳಿಸು. ಲೋಕಾಧೀಶನಾಗಿದ್ದೇನೆ.
ಹಾಕಿದ ಕೋಣವೇ ಹ್ಮ್. ಸಾಮಾನ್ಯ ಹೆಣ್ಣು ಎಂಬುದನ್ನು ತಿಳಿದುಕೊಂಡೆ ಏನಮ್ಮ? ತ್ರಿಮೂರ್ತಿಗಳ ಶಕ್ತಿ ಹೆಕ್ಕೆ? ಅಯ್ಯೋ ನಿಜ ಹ್ಮ್. ಅಷ್ಟಭುಜ ಆ, ಕೈ ಕೊಡ್ತೇನೆ. ನಿನ್ನ ಪಾದ